ಕಿಂಚ ಸುದೀಪ್ ನಟನೆಯ ಬಹು ನಿರೀಕ್ಷಿತ ಫ್ಯಾನ್ ಇಂಡಿಯಾ ಸಿನಿಮಾ ವಿಕ್ರಾಂತ್ ರೋಣ ಇದೀಗ ಚಿತ್ರ ಬಿಡುಗಡೆಗೆ ಸಿದ್ಧವಾಗಿದ್ದು, ಸಿನಿಮಾವು ಜುಲೈ 28ಕ್ಕೆ ವಿಶ್ವಾದ್ಯಂತ 3Dಯಲ್ಲಿ ಬಿಡುಗಡೆಯಾಗಲಿದೆ. ಹುಲಿಗಿಂತಲೂ ಭಯಾನಕ, ಚಿರತೆಗಿಂತಲೂ ವೇಗ. ಅವ್ವ ಬಂದರೆ ಇದ್ದವರಿಗೆಲ್ಲ ಹೆದರಿಕೆ ಆಗುತ್ತೆ. ಯಾರವನು? ಅವನೇ ಡೆವಿಲ್. ಆ ಡೆವಿಲೇ ವಿಕ್ರಾಂತ್ ರೋಣ ಎಂಬ ಟೀಸರ್ ಮೂಲಕವೇ ಚಿತ್ರ ಬಿಡುಗಡೆಯ ದಿನಾಂಕವನ್ನು ಚಿತ್ರತಂಡ ಬಿಡುಗಡೆ ಮಾಡಿದೆ. ಚಿತ್ರಕಥೆಯ ಬಗ್ಗೆ ಯಾವುದೇ ಸುಳಿವು ಬಿಟ್ಟುಕೊಡಲಾಗಿಲ್ಲ. ಆದರೆ ಕತೆ ಅತ್ಯಂತ ಕುತೂಹಲಕಾರಿಯಾಗಿರಬಹುದು ಎಂಬ ನಿರೀಕ್ಷೆಯನ್ನು ಚಿತ್ರತಂಡ ಹುಟ್ಟುಹಾಕಿದೆ. ಕನ್ನಡ, ತೆಲುಗು, ತಮಿಳು, ಮಲಯಾಳಂ, ಇಂಗ್ಲಿಷ್ ಹಾಗೂ ಹಿಂದಿ ಭಾಷೆಗಳಲ್ಲಿ ಚಿತ್ರವು ಬಿಡುಗಡೆಯಾಗಲಿದೆ. ತೆಲುಗಿನಲ್ಲಿ ನಟ ಚಿರಂಜೀವಿ, ಮಲಯಾಳಂನಲ್ಲಿ ಮೋಹನ್ ಲಾಲ್, ಹಿಂದಿಯಲ್ಲಿ ಸಲ್ಮಾನ್ ಖಾನ್ ಹಾಗೂ ತಮಿಳಿನಲ್ಲಿ ಸಿಂಬು ಅವರ ಚಿತ್ರದ ಡೇಟ್ ಟೀಸರ್ ಅನ್ನು ಬಿಡುಗಡೆ ಮಾಡಿದ್ದಾರೆ. ಸಿನಿಮಾದಲ್ಲಿ ಸುದೀಪ್ ಅವರದ್ದು ಡೆವಿಲ್ ಪಾತ್ರ ಎಂದು ಹೇಳಲಾಗುತ್ತಿದೆ. ಕುತೂಹಲ, ಸಾಹಸಮಯ ಚಿತ್ರ ಇದಾಗಿದೆ ಎಂದು ಸದ್ಯ ಹೇಳಲಾಗಿದೆ. ಯಾವುದೇ ಚಿತ್ರಕ್ಕೆ ಅದ್ಭುತ ನಟನೆಯ ಮೂಲಕ ಸುದೀಪ್ ನ್ಯಾಯ ಕೊಡುತ್ತಾರೆ. ಅಂತಹದ್ರಲ್ಲಿ ಒಂದು ಒಳ್ಳೆಯ ಕತೆ ಸಿಕ್ಕಿದರೆ ಅದೆಷ್ಟು ಚೆನ್ನಾಗಿ ಚಿತ್ರ ಮೂಡಿ ಬಂದಿರಬಹುದು ಎನ್ನುವ ನಿರೀಕ್ಷೆ ಇದೀಗ ವಿಕ್ರಾಂತ್ ರೋಣ ಚಿತ್ರದ ಮೂಲಕ ಕೇಳಿ ಬಂದಿದೆ.